ಯುವ ಕಾರ್ಯ ಹಾಗೂ ಕ್ರೀಡಾ ಸಚಿವಾಲಯ, ನೆಹರು ಯುವ ಕೇಂದ್ರ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯುತ್ತಮ ಯುವ ಮಂಡಲ ಪ್ರಶಸ್ತಿ ವಿಜೇತ ಅಶೋಕನಗರ ಯುವಕ ಸಂಘ ಅಶೋಕನಗರ ಮಂಗಳೂರು ಇದರ ವತಿಯಿಂದ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಹಾಗೂ ದಿವಂಗತ ಲಾರೆನ್ಸ್ ಮತ್ತು ಮೇರಿ ಮಥೈಸ್ ಇವರ ಸವಿನೆನಪಿಗಾಗಿ ಜೋಸೆಫ್ ಮಥೈಸ್ ಇವರಿಂದ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಹಾಗೂ ಅಶಕ್ತ ಕುಟುಂಬಗಳಿಗೆ ವೈದ್ಯಕೀಯ ನೆರವು, ಹಿರಿಯ ನಾಗರಿಕರಿಗೆ ಸೀರೆ ಧೋತಿ ಮತ್ತು ಗಾಳಿ ಕುರ್ಚಿ ಸೈಕಲ್ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮ ಮಂಗಳೂರಿನ ಅಶೋಕ್ ನಗರ ಹಿರಿಯ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ನೆರವೇರಿತು. ಕಾರ್ಯಕ್ರಮಕ್ಕೆ ಪಿಂಗಾರ ಪತ್ರಿಕೆ ಪ್ರಧಾನ ಸಂಪಾದಕರಾದ ರೇಮಂಡ್ ಡಿಖುನ್ನಾ, ಮೆರಿಟ್ ಪ್ರೈಡ್ಸ್ ಸಿಸ್ಟಮ್ಸ್ ಕಂಪನಿ ಎಲ್ಎಲ್ಸಿ ದುಬೈ, ಮೆರಿಟ್ ಪ್ರೈಡ್ಸ್ ಸಿಸ್ಟಮ್ಸ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು ಇದರ ಆಡಳಿತ ನಿರ್ದೇಶಕರಾದ ಜೋಸೆಫ್ ಮಥೈಸ್, ರಿಲಯಬಲ್ ಫ್ಯಾಬ್ರಿಕೇಟರ್ಸ್ ಎಲ್ಎಲ್ಸಿ ದುಬೈ ಇದರ ಆಡಳಿತ ನಿರ್ದೇಶಕರಾದ ಜೇಮ್ಸ್ ಮೆಂಡೋನ್ಸಾ ಇತರ ಗಣ್ಯರು ಸೇರಿ ದೀಪ ಪ್ರಜ್ವಲಿಸಿ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಂಗಳೂರು ಮನಪಾ ಮಾಜಿ ಸದಸ್ಯರಾದ ಬಿ ಪದ್ಮನಾಭ ಅಮೀನ್, ಅಶೋಕನಗರ ಯುವಕ ಸಂಘದ ಗೌರವಾಧ್ಯಕ್ಷ ಜೋಸೆಫ್ ಲೋಬೋ, ಅಶೋಕನಗರ ಯುವಕ ಸಂಘ ಅಧ್ಯಕ್ಷರಾದ ಜಯರಾಮ ಮತ್ತಿತರರು ಉಪಸ್ಥಿತರಿದ್ದರು.
ಎಲ್ಲ ಕೂತ್ಕೊಂಡಿದ್ದಾರೆ. ಆದ್ರೆ ಅವರು ತಮ್ಮ ಬಾಲ್ಯದಲ್ಲಿ ತಮ್ಮ ಮೊದಲ ಹೆಜ್ಜೆಗಳನ್ನು ಹೇಗೆ ಇಟ್ಟಿರಬಹುದು? ಒಂದು ಆಂಪಿತಿ ಅಂತ ಇದೆ. ಸಿಂಪತಿ ಅಲ್ಲ, ಸಿಂಪತಿ ಅಂದ್ರೆ ಹೇಗೆ ಹೀಗೆ ದೊಡ್ಡದು. ಆಂಪಿತಿ ಅಂದ್ರೆ ನನ್ನ ಹಾಗೆನೆ ಇವರು ಅಂತ ಒಂದು ಆಂಪಿತಿ ಇದೆ. ನಾನು ಹಾಗಿದ್ದೆ, ಅವರಿಗೆ ಈಗ ಅನಿಸ್ತು ನಾನು ಹಾಗಿದ್ದೆ, ಇವರು ಅಭಿವೃದ್ಧಿ ಆದ್ರೆ ನನ್ನ ಹಾಗೆನೆ ಅಭಿವೃದ್ಧಿ ಆಗ್ತದೆ ಎನ್ನುವ ಆ ಕಲ್ಪನೆ ನೋಡಿ. ಅದಕ್ಕೆ ನಾನು ಹೇಳಿದೆ, ನಾವೆಲ್ಲ ಹೇಳುವಾಗ ಮಕ್ಕಳನ್ನು ತೋರಿಸಿ ಇವರು ನಮ್ಮ ಮುಂದಿನ ಭವಿಷ್ಯ ಅಂತ ಅಲ್ಲ, ಅವರು ನಮ್ಮ ಹಿಂದಿನ ಭವಿಷ್ಯ, ಈ ದಿನಗಳ ಭವಿಷ್ಯ. ನಮ್ಮ ತಂದೆ ತಾಯಿಗಳಿಗೆ ಒಬ್ಬರು ಒಂದ ಎರಡೋ ಮಗು ಇರುವುದು, ಅವರು ನಮ್ಮ ಭವಿಷ್ಯ ಹಿಂದಿನ. ಸ್ವಾತಂತ್ರ್ಯ ದೊರೆಯಬೇಕಾದ್ರೆ ಕಷ್ಟಪಟ್ಟು ದುಡಿಯಬೇಕಾಗ್ತದೆ. ಏಕಾಂತದಿಂದ ಸ್ವಾತಂತ್ರ್ಯ ದೊರೆಯಬೇಕಾದ್ರೆ ಎಲ್ಲರೊಂದಿಗೂ ಬೆರೆತು ಬಾಳಬೇಕಾಗ್ತದೆ. ಅಜ್ಞಾನದಿಂದ ಸ್ವಾತಂತ್ರ್ಯವನ್ನು ಪಡೆಯಬೇಕಾದ್ರೆ ಜ್ಞಾನವನ್ನು ಸಂಪಾದಿಸಬೇಕಾಗ್ತದೆ. ಹಾಗೆಯೇ ನಮ್ಮ ದೇಶಕ್ಕೆ ಬ್ರಿಟಿಷರ ದಬ್ಬಾಳಿಕೆಯಿಂದ ಸ್ವಾತಂತ್ರ್ಯ ದೊರೆಯಬೇಕಾದ್ರೆ ಹಲವರು ದೇಶಪ್ರೇಮಿಗಳು, ಸ್ವಾತಂತ್ರ್ಯ ವೀರರು ಇವರು ಹಲವು ತರಹದ ತ್ಯಾಗ ಬಲಿದಾನವನ್ನು ನೀಡಿದ್ದಾರೆ. ನಾವು ಇಂದು ಅವರೆಲ್ಲರನ್ನು ನೆನೆಸಿಕೊಳ್ಳಬೇಕಾಗುತ್ತದೆ. ಇಂದು ಶ್ರೀ ಜೋಸೆಫ್ ಮಥಾಯಸ್ ಅವರು ಮಾಡುವಂತಹ ಕಾರ್ಯ ನಿಜವಾಗಿಯೂ ಎಲ್ಲರಿಗೆ ಮೆಚ್ಚುವಂಥದ್ದು. ಅವರು ಸಹ ಇಂದು ಹಲವರಿಗೆ ತಮಗಿರುವಂತಹ ಕೆಲವು ಬಂಧನಗಳಿಂದ, ನ್ಯೂನತೆಗಳಿಂದ ಸ್ವಾತಂತ್ರ್ಯವನ್ನು ನೀಡುತ್ತಿದ್ದಾರೆ. ನಡೆಯಲು ಅಶಕ್ತರಾದವರಿಗೆ ವೀಲ್ ಚೇರ್ ನೀಡುವುದರ ಮೂಲಕ, ಶಿಕ್ಷಣವನ್ನು ಪಡೆಯಲು ಕಷ್ಟಪಡುವವರಿಗೆ ಧನ ಸಹಾಯವನ್ನು ಮಾಡುವ ಮೂಲಕ, ಜೀವನದಲ್ಲಿ ಸುಭದ್ರೆಯನ್ನು ಕಾಪಾಡೋದಕ್ಕೆ ಹೊಲಿಗೆ ಯಂತ್ರವನ್ನು ನೀಡುವ ಮೂಲಕ ಹೀಗೆ ಹಲವು ತರಹದ ಸಹಕಾರವನ್ನು ನೀಡುತ್ತಿದ್ದಾರೆ. ಖಂಡಿತವಾಗಿಯೂ ಜೋಸೆಫ್ ಮಥಾಯಸ್ ಅವರ ಎಲ್ಲ ಉದ್ಯಮಿಗಳಿಗೆ ತಮ್ಮ ಉತ್ತಮ ಕಾರ್ಯಗಳಿಂದ ಪ್ರೇರಣೆ ನೀಡಿದ್ದಾರೆ. ನನಗೂ ಸಹ ಇಂತಹ ಕಾರ್ಯಕ್ರಮವನ್ನು ನನ್ನ ಊರಲ್ಲಿ ಪ್ರಾರಂಭಿಸಬೇಕೆಂದು ಇಂದು ನನಗೆ ಅನಿಸುತ್ತದೆ. ನನ್ನ ಊರು ಅಮಂಜೂರು. ಜೋಸೆಫ್ ಒಬ್ಬರು ಸಹೃದಯ ವ್ಯಕ್ತಿ. ಅವರು ದುಬೈಗೆ ಸಹ ಹಲವಾರು ಸೇವಾ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ. ದೇವರು ಅವರಿಗೆ ಇಂತಹ ಉತ್ತಮ ಕಾರ್ಯಗಳನ್ನು ಮಾಡಲು ಇನ್ನೂ ಆಶೀರ್ವದಿಸಲಿ ಎಂದು ಆಶಿಸುತ್ತೇನೆ. ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಅಶೋಕನಗರ ಯುವಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ನನಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಹ್ವಾನ ನೀಡುವುದಕ್ಕೆ ಮತ್ತು ಇಲ್ಲಿ ನೆರೆದಿರುವ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯೋತ್ಸವ ದಿನದ ಶುಭಗಳನ್ನು ಕೋರುತ್ತೇನೆ. ಈ ಸಂಘದ ಸರ್ಕಾರದ ಕೆಲಸ, ಜಿಲ್ಲಾಡಳಿತ ಉಂಟು, ತಾಲೂಕು ಪಂಚಾಯತ್ ಉಂಟು, ಮಹಾನಗರ ಪಾಲಿಕೆ ಉಂಟು ಎಂದು ಅಶೋಕನಗರ ಯುವಕ ಸಂಘದವರು ಕೈಕಟ್ಟಿ ಕುಳಿತುಕೊಳ್ಳಲಿಲ್ಲ. ಅವರು ಸರ್ಕಾರದ ಜೊತೆಗೆ ಕೈಜೋಡಿಸಿದರು. ನಿಸ್ವಾರ್ಥ ಭಾವನೆಯಿಂದ, ಉದಾತ್ತ ಚಿಂತನೆಯಿಂದ ಕಳೆದ ಎಷ್ಟೋ ವರ್ಷಗಳಿಂದ ಅವರು ಸಮಾಜಕ್ಕಾಗಿ ಈ ಕ್ಷೇತ್ರದಲ್ಲಿ ದುಡಿಯುತ್ತಾ ಇದ್ದಾರೆ. ಅವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಸರ್ಕಾರ ಕೂಡ ಅವರನ್ನು ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅವರಿಗೆ ಅಭಿನಂದನೆಗಳು. ಅವರ ಈ ಧ್ಯೇಯಗಳ ಬಗ್ಗೆ ನನಗೆ ಅಪಾರ ಗೌರವವಿದೆ. ನಾನು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಗೆ ಬಂದು ಅವರ ಜೊತೆ ಕೈ ಜೋಡಿಸಿ ನನ್ನ ಕೈಲಾದ ಸಹಾಯ ಹಸ್ತವನ್ನು ನೀಡುತ್ತಾ ಇದ್ದೇನೆ. ನನಗೆ ಈ ಅಳಿಲು ಸೇವೆಯನ್ನು ಮಾಡಲು ಅನುವು ಮಾಡಿಕೊಟ್ಟ ಸಂಘದ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಸದಸ್ಯರುಗಳಿಗೆ ನಾನು ಮತ್ತು ನನ್ನ ಕುಟುಂಬ ಚಿರಋಣಿಯಾಗಿದ್ದೇವೆ. ಮಗದೊಮ್ಮೆ ತಮಗೆಲ್ಲರಿಗೂ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಶುಭಾಶಯಗಳು. ನನಗೆ ಇಲ್ಲಿ ಬಂದು 2 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಡೋದಕ್ಕೆ ನಮ್ಮ ಅಶೋಕನಗರ ಯುವಕ ಸಂಘಕ್ಕೆ ನಾನು ಧನ್ಯವಾದ ಸಮರ್ಪಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಆಯೋಜಿಸಿದ್ದು ಇದು ಸೂಕ್ತವಾಗಿದೆ. ಯಾಕಂದರೆ ಇಂದು ನಮ್ಮ ದೇಶವು ಸ್ವತಂತ್ರವನ್ನು ಆಚರಿಸುತ್ತದೆ. ಇದು 78ನೇ ಸ್ವತಂತ್ರ ಉತ್ಸವ. ಅಂದರೆ ಕಳೆದ 78 ವರ್ಷಗಳಿಂದ ನಾವು ನಮ್ಮ ದೇಶದಲ್ಲಿ ಏನನ್ನು ಕಂಡಿದ್ದೇವೆ, ಏನನ್ನು ಕಾಣುತ್ತೇವೆ, ಹೇಗೆ ನಮ್ಮ ಬಡತನ ಹೋಗಿದ ಅಥವಾ ಬಡತನದಲ್ಲಿ ಏನಾದರೂ ನಾವು ಇದು ನಮ್ಮ ಜೀವನ ಮೇಲಕ್ಕೆ ಬಂದಿದ, ಇದೊಂದು ನಾವು ಗುಣಗಾನ ಮಾಡುವುದು ಮಾತ್ರವಲ್ಲ, ಬದಲಾಗಿ ಇದರ ಒಂದು ಆಲೋಚನೆಯನ್ನು ಮಾಡುವುದು ಕೂಡ ಇಂದು ಸೂಕ್ತವಾದ ಈ ಒಂದು ಸಮಯ.
ಮೊದಲನೆಯದಾಗಿ ಜೋಸೆಫ್ ಮಥಾಯಸ್, ಜೇಮ್ಸ್ ಮೆಂಡೋನ್ಸಾ ಹಾಗೂ ಈ ಒಂದು ಕಾರ್ಯದಲ್ಲಿ ಭಾಗಿಯಾದವರಿಗೆ ನಾನು ಶುಭಾಶಯಗಳನ್ನು ಕೋರುತ್ತೇನೆ. ಕೇವಲ ನಾವು ಕೊಟ್ಟದ್ದನ್ನು ತೆಗೆದುಕೊಳ್ಳುವುದು ಮಾತ್ರವಲ್ಲ, ಏನು ನಾವು ತೆಗೆದುಕೊಂಡಿದ್ದೇವೆ ಅದನ್ನು ನಾವು ಗಳಿಸಿ ಮುಂದೆ ನಾವು ಕೂಡ ಹೀಗೆ ಇಂಥವರೇ ಆಗುವಾಗ ನಾವು ಪರರಿಗೆ ಬೇರೆಯವರಿಗೆ ಸಹಾಯ ಮಾಡಲಿಕ್ಕೆ ನಮ್ಮಿಂದ ಆಗಬೇಕು. ಯಾಕೆ ಆವಾಗ ಏನಾಗ್ತದೆ, ನಾವು ಬೇರೆಯಿಂದ ಏನಾದರೂ ತೆಗೆದುಕೊಂಡಿದ್ದೇವೆ ಅದು ನಾನು ಸ್ವಾರ್ಥದಿಂದ ಬಳಸುವುದಿಲ್ಲ, ಬದಲಾಗಿ ಅದನ್ನು ನಾನು ನೆನಪಿಸಿಕೊಂಡು ನನ್ನ ಜೀವನದಲ್ಲಿ ನಾನು ಮುಂದೆ ಈ ಸಮಾಜದಲ್ಲಿ ಹೇಗೆ ಎದ್ದು ನಿಲ್ಲುತ್ತೇನೆ ಅಥವಾ ಒಂದು ದೇವರ ಆಶೀರ್ವಾದದಿಂದ ಒಂದು ಒಳ್ಳೆಯ ಕೆಲಸ ಆಗಿ ನನ್ನ ಕುಟುಂಬಗೋಸ್ಕರ ಮಾತ್ರವಲ್ಲ, ನಾನು ಏನು ಗಳಿಸುತ್ತೇನೆ ಅದರಲ್ಲಿ ಒಂದು ಭಾಗದಷ್ಟು ಬೇರೆಯವರಿಗೆ ಕೊಡುವಂತಹ ಮಕ್ಕಳಿಗೆ ಸಮವಸ್ತ್ರ, ಆಯ್ದ ಸ್ಥಳೀಯ ಹಿರಿಯ ನಾಗರಿಕರಿಗೆ ಸೀರೆ, ಧೋತಿ, ಗಾಲಿ ಕುರ್ಚಿ, ಸೈಕಲ್, ಹೊಲಿಗೆ ಯಂತ್ರ, ವಿತರಣೆ ಕಾರ್ಯಕ್ರಮಗಳು, ವೈದ್ಯಕೀಯ ನೆರವು, ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಅವರ ಒಂದು ಕೈಯಲ್ಲಿ ನಡೆಸುವಂಥದ್ದು ದೊಡ್ಡ ವಿಶೇಷ. ಸರಿ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿ ಸೇರಿರತಕ್ಕಂಥ ಎಲ್ಲ ನಮ್ಮ ಅವರ ಅಭಿಮಾನಿಗಳೇ, ಮಕ್ಕಳೇ, ಶಾಲಾ ವಿದ್ಯಾರ್ಥಿಗಳು ಅವರನ್ನು ಒಂದು ಹಂತಕ್ಕೆ ತರುವಂತ ಎಲ್ಲ ಟೀಚರ್ಸ್ಗಳು. ವಿಷಯ ಏನಂದ್ರೆ ಬೇರೆ ಏನು ಮಾತಾಡೋಕ್ಕಿಲ್ಲ. ಇವತ್ತು ಎಲ್ಲರಿಗೂ ಗೊತ್ತುಂಟು ಸ್ವಾತಂತ್ರ್ಯ ದಿನಾಚರಣೆ. ಈ ಸ್ವಾತಂತ್ರ್ಯೋತ್ಸವ ಎನ್ನುವುದು ಕೇವಲ ಸಂಭ್ರಮಾಚರಣೆಗೋಸ್ಕರ ಮಾತ್ರ ಅಲ್ಲ, ನಮ್ಮ ಎಲ್ಲ ನಾಡಿನ ಜನತೆಗೆ ಇದನ್ನು ಮಾಡಿ ದೊಡ್ಡ ಒಂದು ನೆನಪು ಮಾಡಿಕೊಡುವ ದಿನ ಆಗಬೇಕು. ಸ್ವಾತಂತ್ರ್ಯದ ಈ ಸಂಭ್ರಮ ಸಂದರ್ಭದಲ್ಲಿ ಪರಸ್ಪರ ಸಾಮರಸ್ಯ, ಸೌಹಾರ್ದವನ್ನು ಇನ್ನಷ್ಟು ಬಲಪಡಿಸುವ, ಆ ಮೂಲಕ ದಾರ್ಶನಿಕರು ತೋರಿಸಿಕೊಟ್ಟ ಹಾದಿಯಲ್ಲಿ ಮುನ್ನಡೆಯುವ ಸಂಕಲ್ಪ ನಾವು ಮಾಡಬೇಕಾಗಿದೆ. ಸಾವಿರಾರು ಮಹನೀಯರು ಹೋರಾಟ, ತ್ಯಾಗ, ಪರಿಶ್ರಮ ಫಲವನ್ನು ನಾವು ಇಂದು ಉಣ್ಣುತ್ತಿದ್ದೇವೆ. ಇಂದು ನಮ್ಮ ಕೈಯಲ್ಲಿರುವ ಸ್ವಾತಂತ್ರ್ಯದ ಸಿರಿಯನ್ನು ಮುಂದಿನ ತಲೆಮಾರಿಗೆ ತಲುಪಿಸುವ ಅತ್ಯಂತ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಈ ಹೊಣೆಯನ್ನು ಅರಿತುಕೊಂಡು ನಾವು ಮುನ್ನಡೆಯಬೇಕಾಗಿದೆ. ನಮಗೆ ಈ ಬ್ರಿಟಿಷರ ಕೈಯಿಂದ ಸ್ವಾತಂತ್ರ್ಯ ನಮಗೆ ಸಿಕ್ಕಬೇಕಾದ್ರೆ ನಮ್ಮ ಆಗಿನ ದೊಡ್ಡ ದೊಡ್ಡ ನಾಯಕರು ಬಹಳ ಶಿಕ್ಷೆಯನ್ನು ಅನುಭವಿಸಿದ್ದಾರೆ.